ನಗರದ ಸೌಂದರ್ಯ ಪ್ರಿಯರಿಗೊಂದು ಸಿಹಿ ಸುದ್ದಿ. ಸೌಂದರ್ಯವರ್ಧಕ ಸೇವೆಗಳಿಗಾಗಿ ಪ್ರಖ್ಯಾತಿಯನ್ನ ಪಡೆದಿರುವ ರಾಯಲ್ ಹೆವೆನ್ ರೋಸ್ ತನ್ನ 5ನೇ ಶಾಖೆಯನ್ನ ಮಂಗಳೂರಿನ ಅತ್ತಾವರದಲ್ಲಿ ಆರಂಭಗೊಳಿಸಿದೆ. ಮಂಗಳೂರು ನಗರ ಪ್ರದೇಶದಲ್ಲಿಯೇ ಉದ್ದಿಮೆ ಕ್ಷೇತ್ರದಲ್ಲಿ ಹೆಗ್ಗಳಿಕೆ ಪಡೆದಿರುವ ರಾಯಲ್ ಹೆವೆನ್ ರೋಸ್ ಇದೀಗ ಮತ್ತೊಂದು ಶಾಖೆಯನ್ನ ಆರಂಭಿಸಿದೆ. ಈಗಾಗಲೇ ಮಂಗಳೂರಿನ ವಿವಿಧ ಕಡೆಗಳಲ್ಲಿ ತನ್ನ ಶಾಖೆಯನ್ನ ತೆರೆದುಕೊಂಡಿದೆ. ಮಂಗಳೂರಿನ ಅತ್ತಾವರ ಕಾಪ್ರಿಗುಡ್ಡದಲ್ಲಿರುವ ಐವರಿ ಎನ್ಕ್ಲೇವ್ ಕಟ್ಟಡದ ಮೊದಲನೇ ಮಹಡಿಯಲ್ಲಿ ಆರಂಭಗೊಂಡ ನೂತನ ರಾಯಲ್ ಹೆವೆನ್ ರೋಸ್ನ 5ನೇ ಶಾಖೆಯನ್ನ ಹಾಜಿ ಲಂಡನ್ ಮಿಯಾ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದ್ರು. ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಮಾಜಿ ಶಾಸಕ ಜೆಆರ್ ಲೋಬೋ ಅವರು ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಗರ ಪ್ರದೇಶದಲ್ಲೇ ಈಗಾಗಲೇ ಹೆವೆನ್ ರೋಸ್ ಅತ್ಯುತ್ತಮ ಸೇವೆಯನ್ನ ನೀಡುತ್ತಾ ಬಂದಿದೆ. ಗ್ರಾಹಕರಿಗೆ ಇನ್ನಷ್ಟು ಸೇವೆಯನ್ನ ನೀಡಲಿ ಅಂತ ಶುಭ ಹಾರೈಸಿದ್ರು. Something new you open, it has the takers, it has customers, it has supporters. Royal Heaven Rose, I'm surprised and really surprised to hear that this is their 5th shop, 5th facility. I can't say that it is a shop, it is a facility. The 5th facility in the small town of Mangalore. See, imagine the scope that is available for different innovative ideas. A cue has to be taken from these people. The youngsters have to take a cue from our promoters. That is, anything new, anything modern, anything good, you try to implement it. V4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ರವರು ಮಾತನಾಡಿ, ನಮ್ಮ ಯಾವುದೇ ಕಾರ್ಯಕ್ರಮಕ್ಕೂ ರಾಯಲ್ ಹೆವೆನ್ ರೋಸ್ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡುತ್ತಿದೆ. ಮಂಗಳೂರು ನಗರದಲ್ಲೇ ಅತ್ಯುತ್ತಮ ಸಂಸ್ಥೆ ಎಂಬ ಹೆಸರನ್ನ ಪಡೆದಿದೆ ಎಂದು ಹೇಳಿದ್ರು. ನಾವು ಯಾವುದೇ ಒಂದು ಫಂಕ್ಷನ್ ಇದ್ರೆ ನಮ್ಮ ಮಿಸ್ ಬ್ಯಾಂಗ್ಳೂರ್ ಆಗ್ಬೋದು, ಮಿಸ್ ಕರ್ನಾಟಕ ಆಗಿರ್ಬೋದು, ಮೊನ್ನೆ ನಾವು ಮಾಡಿರುವಂಥ ಟ್ರಾನ್ಸ್ಜೆಂಡರ್ಸ್ ಬ್ಯೂಟಿ ಪ್ಯಾಜೆಂಟ್ ಅನ್ನು ಮಾಡಿದ್ದೀವಿ. ಅದರಲ್ಲೂ ನಮ್ಮೊಟ್ಟಿಗೆ ಪಾರ್ಟ್ನರ್ ಆಗಿದ್ದರು. ಯಾವುದಕ್ಕೂ ಇಲ್ಲ ಅಂತ ಹೇಳುವುದಿಲ್ಲ. ಇದರ ನಡುವಿನಲ್ಲಿ ಸಾಧಾರಣ ನನ್ನ ಲೆಕ್ಕದಲ್ಲಿ ಒಂದು 150ರಿಂದ 200 ಜನರಿಗೆ ಈಗ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ರು. ರೈಟ್ ಮುಸ್ತಫಾಜಿ, 200 ಮನೆಗಳು ಇವರಿಂದಾಗಿ ಈಗ ಒಂದು ಬೆಳೀತಾ ಇದೆ. ನಾನು ಮುಸ್ತಫಾರವರಿಗೆ ಇನ್ನೂ ಇಂಥ ಒಂದು ಮಂಗಳೂರಲ್ಲೆಲ್ಲ ಬೇರೆ ಬೇರೆ ಜಾಗದಲ್ಲಿ ಕೂಡ ಅವರು ಮಾಡಲಿ. ರಾಯಲ್ ಹೆವೆನ್ ರೋಸ್ ಮಾಲಕರಾದ ಮುಸ್ತಫಾ ಪ್ರೇಮಿ ಅವರು ಮಾತನಾಡಿ, ಮಂಗಳೂರು ಜನತೆ ಹಾಗೂ ನೌಕರರು ತೋರಿಸಿದ ಪರಿಶ್ರಮದಿಂದ ಸಂಸ್ಥೆ ಬೆಳವಣಿಗೆಯಾಗಿದೆ. ಈಗಾಗಲೇ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡಲಾಗ್ತಿದೆ ಅಂತ ಅವರು ಹೇಳಿದ್ರು. एक बंदे ने अपनी जान से, दिल से, मोहब्बत से मेरे साथ में जो सपोर्ट किया है वो शायद छोटी चीज़ नहीं है. और अगर मेरा स्टाफ मुझे सपोर्ट नहीं करता या यहाँ के मैंगलोर के लोग मुझे सपोर्ट नहीं करते तो मैं कभी भी ऊपर नहीं हो पाता. तो जितना भी थैंक यू कहूँ इस मैंगलोर को उतना कम पड़ जाएगा, क्योंकि मैंगलोर हर दिल की जान बनेगी इंशाअल्लाह. मेरी भी यही दुआ है कि जिस तरीके से आज तक मैंगलोर में बिहार से, यूपी से, आंध्रा से, मध्य प्रदेश से, हर एक राज्य से आके बस जाते. ಈ ಸಂದರ್ಭ ಮಿಸ್ ಗ್ಲೋರಿ ಆಫ್ ಗ್ಯಾಲಕ್ಸಿ ವಿಜೇತೆ ನಟಿ ಜೊಸಿತಾ ಅನೋಲಾ ರೋಡ್ರಿಗಸ್, ಡೈಜಿ ವರ್ಲ್ಡ್ ಮಾರ್ಕೆಟಿಂಗ್ನ ಮುಖ್ಯಸ್ಥರಾದ ಪ್ರವೀಣ್ ಟೌರೋ, ಮೋತಿಶ್ಯಾಮ್ ಡೆವಲಪರ್ಸ್ನ ಆಡಳಿತ ನಿರ್ದೇಶಕರಾದ ಎಸ್ಎಂ ಅರ್ಷಾದ್, ಶನಕತ್ ಅಲಿ ಮತ್ತಿತರ ಗಣ್ಯರು ಭಾಗವಹಿಸಿದ್ರು. ಈಗಾಗಲೇ ತನ್ನ ಗ್ರಾಹಕ ಸ್ನೇಹಿ ಸೇವೆಯ ಮೂಲಕ ಮನೆ ಮಾತಾಗಿರುವ ರಾಯಲ್ ಹೆವೆನ್ ರೋಸ್ ಯುನಿಸೆಕ್ಸ್ ಸಲೂನ್ ಮಂಗಳೂರಿನ ಸಿಟಿ ಸೆಂಟರ್, ಫಾರಂ ಪಿಜ್ಜಾ ಮಾಲ್, ಎಂಪೈರ್ ಮಾಲ್ ಮತ್ತು ಕಂಕನಾಡಿ ಶಾಲಿಮಾರ್ ಕಾಂಪ್ಲೆಕ್ಸ್ನಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ. ಇಲ್ಲಿ ಹೇರ್ ಸ್ಪಾ,
ಪೆಡಿಕ್ಯೂರ್, ಮೆನಿಕ್ಯೂರ್, ಬ್ರೈಡಲ್ ಮೇಕಪ್ ಇತ್ಯಾದಿ ಸೌಂದರ್ಯ ವರ್ಧಕಗಳ ಸೇವೆಯನ್ನ ನೀಡಲಾಗ್ತಿದೆ. ಇದೀಗ 5ನೇ ಶಾಖೆಯ ಮೂಲಕ ಗ್ರಾಹಕರಿಗೆ ನಗುಮೊಗದ ಸೇವೆಯನ್ನ ನೀಡಲು ಸಿದ್ಧವಾಗಿದೆ. ಇನ್ನು ಉದ್ಘಾಟನಾ ಸಮಾರಂಭದಲ್ಲಿ ಡ್ಯಾನ್ಸ್ ಹಾಗೂ ಫ್ಯಾಷನ್ ಶೋ ನೆರೆದವರನ್ನ ಮತ್ತಷ್ಟು ಮನರಂಜಿಸಿತು. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.